ಬೋಂದಿಲ್ನ ವೈದ್ಯನಾಥ ನಗರದಲ್ಲಿ ಸುಮಾರು 20ಕ್ಕೂ ಅಧಿಕ ಮನೆಗಳಿರುವ ಪ್ರದೇಶಕ್ಕೆ ರಸ್ತೆ ಕಾಂಕ್ರೀಟ್ ಮಾಡಲು ಪಾಲಿಕೆಯಿಂದ ಅನುದಾನ ಬಿಡುಗಡೆಯಾಗಿದ್ದು, ಈ ಸಂದರ್ಭ ರಸ್ತೆ ವಿಸ್ತರಣೆಗೆ ಸ್ಥಳ ಬಿಟ್ಟುಕೊಡುವ ವಿಚಾರದಲ್ಲಿ ಒತ್ತುವರಿ ಆದ ಸ್ಥಳವನ್ನು ತೆರವು ಮಾಡುವ ಸಂದರ್ಭ ತಗಾದೆ ಉಂಟಾಗಿದ್ದರಿಂದ ಸ್ಥಳೀಯರು ರಸ್ತೆ ವಿಸ್ತರಣೆ ಮಾಡಲೇಬೇಕು ಎಂದು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದ ಘಟನೆ ಸೋಮವಾರ ನಡೆದಿದೆ. ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ಅಶೋಕ್ ಕೊಂಚಾಡಿ ಅವರು, ಈ ಹಿಂದೆ ಇಲ್ಲಿ ಕಲ್ಲಿನ ಕೋರೆ ಇದ್ದಾಗ ಬೃಹತ್ ಲಾರಿಗಳು ಓಡಾಟ ನಡೆಸುತ್ತಿದ್ದವು. ಇದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ಇದೀಗ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಕುಟುಂಬವೊಂದು ಅಗಲದ ರಸ್ತೆಯನ್ನೇ ಒತ್ತುವರಿ ಮಾಡಿ ಕೂತ ಪರಿಣಾಮ ಆಟೋ ರಿಕ್ಷಾ ಹೋಗಲು, ಆಂಬ್ಯುಲೆನ್ಸ್ ಹೋಗಲು, ಕಸದ ಲಾರಿ ಹೋಗಲು ಸಾಧ್ಯವಾಗದೆ ಕಷ್ಟಪಡುವಂತಾಗಿದೆ. ಈ ಒತ್ತುವರಿ ಸಂದರ್ಭ ಆಕ್ಷೇಪ ವ್ಯಕ್ತಪಡಿಸಿದ್ರು, ಕಾಂಪೌಂಡ್ ನಿರ್ಮಿಸಿದ್ದರು ಎಂದರು. ಅದೇ ಸಮುದಾಯದ ಧರ್ಮಗುರುಗಳು ಬಂದು ಮಾತುಕತೆ ಮಾಡಿದ್ರು, ಕ್ಯಾರೆ ಎನ್ನಲಿಲ್ಲ. ವೃದ್ಧರು, ಮಕ್ಕಳು, ಮಹಿಳೆಯರ ಮೇಲೆ ಗೂಂಡಾಗಿರಿಯ ಕೇಸು ದಾಖಲಿಸಿದ್ದಾರೆ. ಏಳಲಿಕ್ಕೂ ಕೂಡದವರು ಗೂಂಡಾಗಿರಿ ಮಾಡೋದು ಹೇಗೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ನಾಗರಿಕರ ಮೇಲೆ ಸಾಧಾರಣ 17 ಮಂದಿಯ ಮೇಲೆ ಯಾರು ಈಗ ಇಲ್ಲಿ ಸಭೆ ಸೇರಿದ್ರು, ಯಾರು ಸಭೆ ಸೇರಿಲ್ಲ, ಇಲ್ಲಿ ಯಾರು ಬಂದಿದ್ರು, ಯಾರು ಬರಲಿಲ್ಲ, ಎಲ್ಲರ ಮೇಲೂ, ಮಕ್ಕಳ ಮೇಲೂ, ವೃದ್ಧರ ಮೇಲೂ, ಮನೆಯಲ್ಲಿ ಯಾರು ಇದ್ದಾರೆ ಅವರ ಮೇಲೆ ಎಲ್ಲರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಅಂದ್ರೆ ಗೂಂಡಾಗಿರಿ ಮಾಡಿದ್ದಾರೆ. ಇಲ್ಲಿ ಗೂಂಡಾಗಿರಿ ಮಾಡುವಂತ ಗುಂಡಗಳು ಯಾರಿಲ್ಲಿದ್ದಾರೆ? ಇಲ್ಲಿ ಗೂಂಡಾಗಿರಿ ಮಾಡುವಂತ ಗುಂಡಗಳು ಯಾರಿಲ್ಲ. ಇಲ್ಲಿ ಸುಮ್ಮನೆ ಅಂದ್ರೆ ಒಂದು ಗೂಂಡಾಗಿರಿ ಮಾಡಿದ್ದಾರೆ ಅಂತ ಹೇಳಿ ನೆಪವನ್ನು ಒಡ್ಡಿಕೊಂಡು ಇವತ್ತು ಕೇಸ್ ದಾಖಲು ಮಾಡಿದ್ದಾರೆ. ಇವತ್ತು ನೋಡಿ, ವಯೋವೃದ್ಧರು ಕೂತ್ಕೊಂಡಿದ್ದಾರೆ, ಇಲ್ಲಿ ರಸ್ತೆಯಲ್ಲಿ ಕೂತ್ಕೊಂಡಿದ್ದಾರೆ. ಏನು ಅವ್ರ ಕೆಲಸ ಇಲ್ವಾ? ಸ್ಥಳದಲ್ಲಿ ಪ್ರತಿಭಟನೆ ಮಾಡಿದ 3 ವೃದ್ಧ ಮಹಿಳೆಯರು ಸೇರಿ 17 ಮಂದಿಯ ಮೇಲೆ ಜಾಮೀನು ರಹಿತ ಕೇಸ್ ದಾಖಲಿಸಲಾಗಿದೆ. ಆದರೆ ಇದು ಸಿವಿಲ್ ವ್ಯಾಜ್ಯವಾದರೂ ಪೊಲೀಸರು ರಾಜಕೀಯ ಪ್ರೇರಿತರಾಗಿ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾರೆ ಎಂದು ಪ್ರತಿಭಟನಾಕಾರರಾದ ಗಣೇಶ್ ಆರೋಪಿಸಿದರು. 17 ಜನ ವ್ಯಕ್ತಿ ಎಂಗಳು ಓಯನ ಮಾಡಿದ ಗೂಂಡಾಗಿರಿ ಮಲ್ತಿಜ ಗೂಂಡಾಗಿರಿ ವರ್ತನೆ ಮಲ್ತಿಜ ಅಕುಲು ಎಂಕ್ಲಿ ಆಕೆರೆ ಬತ್ತಿನ ಹತ್ರ ಎಂಕುಲು ಈ ಪರಿಸ್ಥಿತಿಗೆ ಉದ್ಭವ ಆಂಡು ಅಂಚದು ಪುನಃ ಎಂಕ್ಲಿಗೆ ಈ ಸುಳ್ಳು 17 ಜನ ವ್ಯಕ್ತಿ ಎಫ್ಐಆರ್ ಹಾಕಿನ ಮುಂದೇನೆ ಎಂಕ್ಲಿ ನೆತ್ತ ಬಗ್ಗೆ ಸೂಕ್ತವಾದ ತನಿಖೆ ಮಾಡ್ತದೆ. ಎಂಕ್ಲಿ ನ್ಯಾಯ ತೆತ್ತುಕೊಂಡು ಎಂಕುಲು ಕಾನೂನಾತ್ಮಕ ಎಂಕ್ಲಿ ನ್ಯಾಯ ತೆತ್ತುಕೊಂಡು ಎಂಕ್ಲು ಕೇನು ಪೊಲೀಸರು. ಎಲ್ಲಾ ನಿವಾಸಿಗಳು ವೆಂಕಟರಮಣ ದೇವಸ್ಥಾನದ ಜಾಗದಲ್ಲಿ ಇರುವವರಾಗಿದ್ದೇವೆ. 3ನೇ ವ್ಯಕ್ತಿ ತನ್ನ ಜಾಗವೆಂದು ಹೇಳಿ ದೂರು ದಾಖಲಿಸಿದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ ರಸ್ತೆ ವಿಸ್ತರಣೆಗೆ ಎನ್ಒಸಿ ನೀಡಿದೆ ಎಂದು ನಿಕಟಪೂರ್ವ ಮಹಾನಗರ ಪಾಲಿಕೆ ಸದಸ್ಯೆ ಸಂಗೀತಾ ಆರ್ ನಾಯಕ್ ಹೇಳಿದರು. ಸಂದೀಪ್ ಪಚ್ಚನಾಡಿ ಸೇರಿದಂತೆ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಕುಟುಂಬವೊಂದು ರಸ್ತೆಯ ದ್ವಾರದಲ್ಲೇ ಒತ್ತುವರಿ ಮಾಡಿ ಕುಳಿತಿದ್ದರಿಂದ ಊರಿನ ಒಳಗೆ ವಾಹನ ಓಡಾಟ ಮಾಡುವುದು ಸಾಧ್ಯವಾಗದಂತಾಗಿದೆ. ಪಾಲಿಕೆ ಈ ನಿಟ್ಟಿನಲ್ಲಿ ಸಮರ್ಪಕ ಕ್ರಮ ಜರುಗಿಸಬೇಕಿದೆ.